ಮಂಗಳೂರಿನಲ್ಲಿ ಈಗಾಗಲೇ ಜನಪ್ರಿಯತೆಯನ್ನು ಪಡೆದುಕೊಂಡಿರುವ ಎಲ್ ಶೈನ್ ವ್ಯೂ ಮಾರ್ಟ್ ಇದೀಗ ಬೆಂದರ್ವೆಲ್ನಲ್ಲಿ ಎರಡನೇ ಶಾಪ್ ಶುಭಾರಂಭಗೊಂಡಿದ್ದು ಸೌಂದರ್ಯವರ್ಧಕದ ಎಲ್ಲ ಪ್ರಾಡಕ್ಟ್ಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಎಲ್ ಶೈನ್ ವ್ಯೂ ಮಾರ್ಟ್ನ ಮೊದಲನೇ ಶಾಪ್ ಯಯ್ಯಾಡಿಯಲ್ಲಿ ಆರಂಭಗೊಂಡಿದ್ದು ಇದೀಗ ಗ್ರಾಹಕರ ಒತ್ತಾಯದ ಮೇರೆಗೆ ನಗರದ ಬೆಂದರ್ವೆಲ್ನಲ್ಲಿ ಎರಡನೇ ಮಳಿಗೆ ಶುಭಾರಂಭಗೊಂಡಿತ್ತು. ಇಲ್ಲಿ ಕಾಸ್ಮೆಟಿಕ್ಸ್, ಸೆಲೂನ್ ಅಪ್ಲಯನ್ಸಸ್, ಸೆಲೂನ್ ಆಕ್ಸೆಸರೀಸ್, ಸೆಲೂನ್ ಫರ್ನಿಚರ್ಸ್, ಇಂಟರ್ನ್ಯಾಷನಲ್ ಕಾಸ್ಮೆಟಿಕ್ಸ್ನ ವಿವಿಧ ಬ್ರ್ಯಾಂಡ್ಗಳು ಲಭ್ಯವಿದೆ. ನೂತನ ಎಲ್ ಶೈನ್ ವ್ಯೂ ಮಾರ್ಟ್ ಅನ್ನ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಾಜಿ ಪೊಲೀಸ್ ವರಿಷ್ಠಾಧಿಕಾರಿ ಜಯಂತ್ ಶೆಟ್ಟಿಯವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಅನಂತರ ಎಡ್ವರ್ಡ್ ಡಿಸಿಲ್ವಾ ವಿಚೆ ಕುಟಿನಾ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬೆಂದರ್ವೆಲ್ನ ಸೈಂಟ್ ಸೆಬಾಸ್ಟಿಯನ್ ಚರ್ಚ್ನ ಫಾದರ್ ರೋನ್ಸನ್ ಪಿಂಟೋ ಅವರು ಆಶೀರ್ವದಿಸಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಪೊಲೀಸ್ ವರಿಷ್ಠಾಧಿಕಾರಿ ಜಯಂತ್ ಶೆಟ್ಟಿ ಅವರು, ಇಲ್ಲಿ ಸಿಗುವಂತಹ ಪ್ರಾಡಕ್ಟ್ಗಳು ಜನಪ್ರಿಯತೆಯನ್ನ ಪಡೆದುಕೊಂಡಿದೆ. ಎಲ್ಲರೂ ಇಲ್ಲಿ ಸಿಗುವಂತಹ ಪ್ರಾಡಕ್ಟ್ಗಳನ್ನ ಉಪಯೋಗಿಸಿ ಎಂದ ಅವರು, ಈ ಮಳಿಗೆ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡಿ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಕಾಸ್ಮೆಟಿಕ್ ಅಂಗಡಿ ಇವ್ರದ್ದು ಮೊದಲು ಒಂದು ಬ್ರಾಂಚ್ ಇದೆ ಯಯ್ಯಾಡಿಯಲ್ಲಿ. ಇವರ ಈ ಪ್ರಾಡಕ್ಟ್ಸ್ ತುಂಬ ಪಾಪ್ಯುಲರ್ ಆಗಿ ಈಗ ಒಂದು ಒಳ್ಳೆಯ ಸ್ಥಳಕ್ಕೆ ಇನ್ನೊಂದು ಹೊಸ ಬ್ರಾಂಚ್ ಮಾಡ್ತಾ ಇದ್ದಾರೆ. ಅವರಿಗೆ ಅನುಭವ ಇದೆ, ಈ ಪ್ರಾಡಕ್ಟ್ಸ್ ಸೇಲ್ ಮಾಡಿ ಒಳ್ಳೆ ಬಿಸ್ನೆಸ್ ತಗೊಂಡಿದ್ದಾರೆ. ಈಗ ಎರಡನೇ ಬ್ರಾಂಚ್ ಆಗಿದೆ. ತುಂಬ ಕಷ್ಟಪಟ್ಟು ಈ ಹೊಸ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿದ್ದಾರೆ 2-3 ವರ್ಷದಿಂದ. ಈಗ ತುಂಬ ಪ್ರೋಗ್ರೆಸ್ ಮಾಡ್ಕೊಂಡಿದ್ದಾರೆ. ಇವರ ಈ ಪ್ರಾಡಕ್ಟ್ಸನ್ನು ಎಲ್ಲರೂ ಉಪಯೋಗಿಸಬೇಕು ಮತ್ತು ಇವರಿಗೆ ಉತ್ತಮ ಒಂದು ಇನ್ನೂ ಕೂಡ ಇವರ ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆ ಆಗಲಿ, ಈ ವ್ಯವಹಾರದಲ್ಲಿ ಇನ್ನೂ ಮುಂದೆ ಕೂಡ ಹೆಚ್ಚಿನ ಪ್ರೋಗ್ರೆಸ್ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಇದೇ ವೇಳೆ ಮಾತನಾಡಿದ ಮ್ಯಾನೇಜಿಂಗ್ ಪಾರ್ಟ್ನರ್ ನಿರ್ಮಲಾ ಡಿಸಿಲ್ವಾ ಅವರು, ಈಗಾಗಲೇ ಯಯ್ಯಾಡಿಯಲ್ಲಿ ಎಲ್ ಶೈನ್ ವ್ಯೂ ಮಾರ್ಟ್ ಅನ್ನ ಆರಂಭಿಸಿ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದೇವೆ. ಇದೀಗ ಗ್ರಾಹಕರ ಒತ್ತಾಯದ ಮೇರೆಗೆ ನಗರದ ಬೆಂದರ್ವೆಲ್ನಲ್ಲಿ ಮತ್ತೊಂದು ಶಾಪ್ ಅನ್ನ ಆರಂಭಿಸಿದ್ದೇವೆ. ಇಲ್ಲಿ ವಿವಿಧ ಬ್ರ್ಯಾಂಡ್ನ ಪ್ರಾಡಕ್ಟ್ಗಳು ಸಿಗಲಿದ್ದು ರಿಯಾಯಿತಿ ದರದಲ್ಲಿ ಲಭ್ಯವಿದೆ ಎಂದು ಹೇಳಿದರು. ಎಲ್ ಶೈನ್ ವ್ಯೂ ಮಾರ್ಟ್ ಕಾಸ್ಮೆಟಿಕ್ ಶಾಪ್ ನಾವು 2.5 ವರ್ಷದಿಂದ ಯಯ್ಯಾಡಿಯಲ್ಲಿ ಓಪನ್ ಮಾಡಿದ್ದೆವು. ಈಗ ನಾವು ಬೆಂದರ್ವೆಲ್ನಲ್ಲಿ ನಮ್ಮ ಸೆಕೆಂಡ್ ಔಟ್ಲೆಟ್ ಅನ್ನು ಓಪನ್ ಮಾಡ್ತಾ ಇದ್ದೇವೆ. ಇದು ಮೋಸ್ಟ್ಲಿ ನಮ್ಮ ಕಸ್ಟಮರ್ಗೋಸ್ಕರ ನಾವು ಓಪನ್ ಮಾಡೋದು. ಯಾಕೆಂತ ಹೇಳಿದರೆ ಕೆಲವರಿಗೆ ಯಯ್ಯಾಡಿ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗೆ ತುಂಬ ಜನರ ಒತ್ತಾಯದಿಂದ ನಾವು ಬೆಂದರ್ವೆಲ್ನಲ್ಲಿ ಓಪನ್ ಮಾಡಿ ಅಂತ ಹೇಳಿದ್ದಕ್ಕೆ ನಾವು ಇಲ್ಲಿ ಹಾರ್ಟ್ ಆಫ್ ದ ಸಿಟಿ ಅವರಿಗೆ ಓಪನ್ ಮಾಡಿದೆವು. ಕಾಸ್ಮೆಟಿಕ್ಸ್, ಇಂಟರ್ನ್ಯಾಷನಲ್ ಕಾಸ್ಮೆಟಿಕ್ಸ್, ಬೇರೆ ಬೇರೆ ಬ್ರ್ಯಾಂಡ್ ನಮ್ಮ ಹತ್ರ ಇದೆ. ಹಾಗೆ ನಿಮಗೆ ಬರಬೇಕಾದ್ರೆ ಪರ್ಚೇಸ್ ಮಾಡಬೇಕಾದ್ರೆ ಎಲ್ಲ ಇಲ್ಲಿ ನಾವು ಹೋಲ್ಸೇಲ್ ಪ್ರೈಸ್, ರಿಟೇಲ್ ಪ್ರೈಸಲ್ಲಿ ಎಲ್ಲ ನಮ್ಮ ಕಾಸ್ಮೆಟಿಕ್ಸನ್ನು ನಾವು ಇಲ್ಲಿ ಮಾರ್ತಾ ಇದ್ದೇವೆ. ನಿಮ್ಮನ್ನೆಲ್ಲ ಕಸ್ಟಮರ್ಸನ್ನು ಒತ್ತಾಯದ ಇನ್ವಿಟೇಷನ್ ನಾವು ಕೊಡ್ತಾ ಇದ್ದೇವೆ. ಅನಂತರ ಮ್ಯಾನೇಜಿಂಗ್ ಪಾರ್ಟ್ನರ್ ರೋಷನ್ ಡಿಸಿಲ್ವಾ ಅವರು ಮಾತನಾಡಿ, ಗ್ರಾಹಕರ ಅನುಕೂಲಕ್ಕಾಗಿ ಮತ್ತೊಂದು ಎಲ್ ಶೈನ್ ವ್ಯೂ ಮಾರ್ಟ್ ಅನ್ನ ಪ್ರಾರಂಭಿಸಿದ್ದೇವೆ ಎಂದು ಹೇಳಿದರು. It's been a great journey for us. We are thrilled to go for the second outlet based on customers' request. We are dealing with international products as well as the local ones, and we have given ample of facilities for customers to choose, be it cosmetics, be it furniture, and lot of other accessories that people can reach out under one roof. So we are very grateful. We are thankful to all the customers, families, friends, and our well-wishers. I request each one of you all to continue supporting us, and we look forward a smooth and successful journey. Thank you. ಈಗಾಗಲೇ ಮಂಗಳೂರಿನಲ್ಲಿ ಜನಪ್ರಿಯತೆಯನ್ನ ಪಡೆದುಕೊಂಡಿರುವ ಎಲ್ ಶೈನ್ ವ್ಯೂ ಮಾರ್ಟ್ ಬೆಂದರ್ವೆಲ್ನಲ್ಲಿ ತನ್ನ ಮತ್ತೊಂದು ಶಾಖೆಯನ್ನ ಕಾರ್ಯಾರಂಭ ಮಾಡಿದ್ದು ಅತ್ಯುತ್ತಮ ಗುಣಮಟ್ಟದ ಬ್ರ್ಯಾಂಡ್ಗಳ ಪ್ರಾಡಕ್ಟ್ಗಳು ಇಲ್ಲಿ ಲಭ್ಯವಿದೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.